ಚಿಕನ್ ಸುಕ್ಕ ಫೇವ್ರೇಟ್. ಊರಿದ ಅಲ್ಲಿದು ಒಳ್ಳೇದಾಗ್ತದೆ ಸುಕ್ಕ. ಊಟ ಎಲ್ಲ ಆಯಿತು. ದಾದ ಬ್ರಗಂತರ್ ಬರ್ಗರ ನನ್ನ ಸಣ್ಣ ಮಗ ಹೇಳ್ತಿದ್ದಾನೆ ಮೆಣಸು ಖಾರ ಉಂಟಂತ ಹೇಳಿ. ಹಾಂ ಒಬ್ಬ ಹೆಂಗ ಖಾರ ಉಂಟು ಮೇಲೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಟ್ಲಾ ಫ್ಯಾಮಿಲಿ ವ್ಲಾಗ್ಸ್. ಮೊದಲನೆಯದಾಗಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನೋಡಿ, ಅವರೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಇವತ್ತು ಸ್ವಲ್ಪ ನನಗೆ ಟೈಮ್ ಸಿಕ್ಕಿತು ವ್ಲಾಗ್ ಮಾಡಲಿಕ್ಕೆ. ಯಾಕಂದರೆ ನಾನು ಈಗ ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ವ್ಲಾಗ್ ಮಾಡ್ತಿದ್ದೇನೆ. ಅಂದರೆ ಟೈಮ್ ಸಿಗಲ್ಲ, ಯಾಕಂದರೆ ಎಲ್ರಿಗೂ ಗೊತ್ತು ನಾನು ವರ್ಕಿಂಗ್ ವುಮೆನ್ ಅಂತ ಹೇಳಿ. ಸೊ ಟೈಮ್ ಸಿಗುವಾಗ ನಾನು ವ್ಲಾಗ್ ಖಂಡಿತವಾಗ್ಲೂ ಮಾಡ್ತೀನಿ. ಹಾಗೆ ಇವತ್ತು ಸ್ವಲ್ಪ ಟೈಮ್ ಸಿಕ್ಕಿತು, ಸಂಡೇ ಕೂಡ ಅಲ್ಲ. ಹಾಗಾಗಿ ನನಗೆ ಇವತ್ತೊಂದು ಆರಾಮದಲ್ಲಿಂದ ವ್ಲಾಗ್ ಮಾಡ್ತಿದ್ದೀನಿ. ಯಾಕಂದರೆ ಬ್ಯುಸಿ ಶೆಡ್ಯೂಲ್ ಇರುವಾಗ ನನಗೆ ವ್ಲಾಗ್ ಮಾಡಲಿಕ್ಕೆ ಟೈಮ್ ಸಿಗಲ್ಲ. ಸೊ ಯಾವಾಗೆಲ್ಲ ಫ್ರೀ ಟೈಮ್ ಸಿಗ್ತದೆ ನೋಡಿ, ಆವಾಗ ಖಂಡಿತವಾಗ್ಲೂ ನನ್ನದು ವ್ಲಾಗ್ ಬರ್ತದೆ. ಹಾಗೆಯೇ ಇವತ್ತು ನನಗೆಂದು ಇದು ವಡಪಾವ್ ತಿನ್ಲಿಕ್ಕೆ ಅಂತ ಆಸೆ ಆಗಿದೆ. ಸೊ ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ ನನಗೆ ಒಂದು ವಡಪಾವ್ ತಿನ್ಲಿಕ್ಕೆ ಆಸೆ ಆಗ್ತದೆ ಅಂತ ಹೇಳಿ. ಸೊ ಅವರು ಹೇಳಿದರು, ನೀ ಹೊರಗಡೆಯಿಂದ ತರಿಸಿ ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡಿದರೆ ಬೆಟರ್ ಅಲ್ಲ ಅಂತೇಳಿ. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ನಾನು ಮಾಡ್ತೇನೆ ವಡಪಾವ್. ಯಾಕಂದರೆ ಹೊರಗಡೆಯಿಂದ ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡಿದರೆ ಒಂಥರ ಡಿಲಿಷಿಯಸ್ ಆಗಿ ಕೂಡ ಇರ್ತದೆ, ಹೆಲ್ದಿಯಾಗಿ ಕೂಡ ಇರ್ತದೆ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಇವತ್ತು ಆಸೆ ಆಗಿದೆ. ಅದಕ್ಕೋಸ್ಕರ ನಾನು ಹಸ್ಬೆಂಡ್ ಹತ್ರ ಹೇಳಿದೆ, ಪ್ಲೀಸ್ ನನಗೆ ಒಂದು ವಡಪಾವ್ ತನ್ನಿ ಅಂತ ಹೇಳಿ. ಹಾಗೆ ನನ್ನ ಹಸ್ಬೆಂಡು ಮತ್ತು ಸಣ್ಣ ಮಗ ಹೋಗಿದ್ದಾರೆ. ಹಾಗೆ ನಾನು ಮತ್ತು ನನ್ನ ದೊಡ್ಡ ಮಗ ಮಾತ್ರ ಈಗ ಇಬ್ಬರು ಇದ್ದೇವೆ. ಹಾಗೆ ನಾನು ನನ್ನ ದೊಡ್ಡ ಮಗನ ಹತ್ರ ಹೇಳಿದೆ ಹೊರಗಡೆ ಹೋಗಿ ಸ್ವಲ್ಪ ವಾಕ್ ಮಾಡಿ ಬರು ಅಂತ ಹೇಳಿ. ಹಾಗೆ ನೀವು ಆಲ್ರೆಡಿ ನನ್ನದು ಯಾರೆಲ್ಲ ಮೊದಲು ವಿಡಿಯೋ ನೋಡ್ತಾ ಇರ್ತೀರ ನೋಡಿ, ಅವರು ನನ್ನದು ಹೇಗೂ ಗಾರ್ಡನ್ ನೋಡಿರ್ತೀರ. ಹೊರಗಡೆದು ವರಾಂಡ ಒಂದು ಸೂಪರ್ ವರಾಂಡ ಇದೆ, ನಮ್ಮದು ಪ್ರೋಗ್ರಾಮ್ ಎಲ್ಲ ಅಲ್ಲೇ ಆಗೋದು. ಹಾಗೆ ನಾನು ಅಲ್ಲಿಗೆ ಒಂದು ವಾಕ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್. Please set the floor. ನಾನು ಈವ್ನಿಂಗ್ ಟೈಮಲ್ಲಿ ಇದೇ ಪ್ಲೇಸಲ್ಲಿ ಬಂದು ಕೂತ್ಕೊಳ್ತೇನೆ, ಸ್ವಲ್ಪ ಮೈಂಡ್ ರಿಲೀಫ್ ಆಗ್ತದೆ. ಅದರ ನಂತರ ವಾಕ್ ಹೋಗ್ತೇನೆ. ಇದೇ ಪ್ಲೇಸಲ್ಲಿ ನಮ್ಮದು ಅಪಾರ್ಟ್ಮೆಂಟಿದು ಯಾವುದೇ ಒಂದು ಪ್ರೋಗ್ರಾಮ್ ಇದ್ದರೆ ಇದೇ ಪ್ಲೇಸಲ್ಲಿ ಈವೆಂಟ್ ಎಲ್ಲ ಆಗೋದು. ನೋಡಿ ನಮ್ಮ ಅಪಾರ್ಟ್ಮೆಂಟ್ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಆಲ್ಮೋಸ್ಟ್ ನೈಟ್ ಆಗ್ತಾ ಬಂದಿದೆ ನೋಡಿ. ಇದೇ ಹಾಲಲ್ಲಿ ನಮ್ಮದು ಪ್ರೋಗ್ರಾಮ್ ಎಲ್ಲ ಆಗೋದು ಅಪಾರ್ಟ್ಮೆಂಟಿದು. ಈಗ ನಾನು ಮತ್ತು ನನ್ನ ಮಗ ಇಬ್ಬರು ಕೂಡ ವಾಕ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಅಪಾರ್ಟ್ಮೆಂಟ್ ನೋಡಿ ಫ್ರೆಂಡ್ಸ್, ಬ್ಯೂಟಿಫುಲ್ಲಾಗಿ ಕಾಣ್ತಾ ಉಂಟು ನೈಟ್ ಟೈಮ್ಗೆ. ಸಂಜೆ ಹೊತ್ತಲ್ಲಿ ವಾಕಿಂಗ್ ಒಳ್ಳೆಯದಾಗ್ತದೆ. ಅಂದರೆ ಸ್ವಲ್ಪ ಮೈಂಡ್ ರಿಲೀಫ್ ಕೂಡ ಆಗ್ತದೆ. ಎಷ್ಟೇ ಸ್ಟ್ರೆಸ್ ಇದ್ದರೂ ಕೂಡ ಸ್ವಲ್ಪ ವಾಕ್ ಮಾಡಿ ಬಂದರೆ ಸ್ವಲ್ಪ ಮೈಂಡ್ ರಿಲೀಫ್ ಆಗ್ತದೆ. ಸೊ ನಾನು ಮತ್ತು ನನ್ನ ಮಗ ಹೊರಟೆವು ವಾಕಿಂಗ್. ನಾನು ಮತ್ತು ನನ್ನ ದೊಡ್ಡ ಮಗ ವಾಕಿಂಗ್ ಹೋಗಿ ಬರುವಾಗ ಈ ನನ್ನ ಸಣ್ಣ ಮಗ ಮತ್ತು ಹಸ್ಬೆಂಡ್ ಇಬ್ಬರು ಹೊರಗಡೆ ಹೋಗಿದ್ದರು. ಸೋನು ಬರೋಣ. ನನಗೆ ಪ್ರೀತಿದು ಹೆಂಡತಿಗೆ ಒಂದು ತಿಂಡಿ ತರಲಿಕ್ಕೆ ಹೋದಂತೆ, ಸಂಡೇ ಸ್ಪೆಷಲ್. ದಾದ ಬ್ರಗಂತರ್ ಬರ್ಗರ ಅಲ್ಲೇ ಬರ್ಗರಿ ವಡಪಾವ. ನನಗೆ ವಡಪಾವ್ ತಂದ್ರಂತೆ. ಬಾ. ನನ್ನ ಸಣ್ಣ ಮಗ ಹೇಳ್ತಿದ್ದಾನೆ ಮೆಣಸು ಖಾರ ಉಂಟಂತ ಹೇಳಿ
ನಾನು ಮೊನ್ನೆ ತಿಂದಿದ್ದೇನೆ, ಸ್ವಲ್ಪ ಖಾರ ಆಗುವಾಗಲೇ ಬೊಬ್ಬೆ ಕೊಟ್ಟಿದ್ದೀನಿ. ಈಗ ನೋಡುವ ಹೇಗೆ ಉಂಟಂತ ಹೇಳಿ. ಅದು ಮೊನ್ನೆದು ಜೋಳ ಚಿಪ್ಸ್ ಹಾಗೆ ಉಂಟು ಖಾರ. ಅದು ಹೇಳ್ತಾರಲ್ಲ ಮೆಣಸಿಗೆ ಕಾಯಿ ಮೆಣಸಿಗೆ ಅವು ಖಾರದ ಮುಂಚಿಗೆ ದಾದಂಪಿನಿ ಅಷ್ಟು ಒಂದು ಸಣ್ಣದೊಂದು ಮೆಣಸು ನೋಡಿ, ಇದು ಇನ್ನೊಂದು ವಡಪಾವ್ ಉಂಟು ನೋಡಿ, ಈ ಮೆಣಸು ಭಯಂಕರ ಖಾರ. ಆದರೆ ನಾನು ಮೊನ್ನೆದು ಯಾರೆಲ್ಲ ಜೋಳ ಚಿಪ್ಸ್ ಚಾಲೆಂಜ್ ನೋಡಲಿಲ್ಲ ನೋಡಿ, ಅವರು ನೋಡಿ ಒಂದು ಜೋಳ ಚಿಪ್ಸ್ ಚಾಲೆಂಜ್ ಮಾಡಿದ್ದೀನಿ. ನಾನು ಖಾರ ಇಲ್ಲ ಅಂತೇಳಿ ಸಾರಿ ತಿಂದದು. ಖಾರ ಉಂಟು ಆದರೆ ಗೊತ್ತಾಗ್ತಿಲ್ಲ ಮಿಡ್ಲಲ್ಲಿ. ನನ್ನ ಫೇವ್ರೆಟ್ ಇದು ವಡಪಾವು. ಮತ್ತು ಹಸ್ಬೆಂಡ್ಗೆ ಹೇಳಿದೆ ನನಗೆ ತಿನ್ನಲಿಕ್ಕೆ ಆಸಕ್ತಿ ಉಂಟು ವಡಪಾವ್ ಅಂತೇಳಿ. ಸೊ ಪಾಪ ತಂದಿದ್ದಾರೆ ಹಾಗೆ. ಇನ್ನೊಂದು ಸಲ ನಾನು ಮನೆಯಲ್ಲೇ ಮಾಡಿ ತೋರಿಸ್ತೇನೆ. ಮನೆಯಲ್ಲಿ ಮಾಡಿದರೆ ಇದಕ್ಕಿಂತ ಟೇಸ್ಟ್ ಆಗ್ತದೆ. ನಮಗೆ ಇಷ್ಟದ ಫೇವ್ರೆಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡ್ಬೋದು ಹಾಗೆ. ಇನ್ನು ಖಾರ ಉಂಡಾ? ಹಾಂ ಒಬ್ಬ ಹೆಂಗೆ ಖಾರ ಉಂಡು ಮೇವು ಮೀ ಪನ್ನಗನೆ ಹೆಂಗೆ ಉಂಡು ಬಕ್ಕ ಮುರಾಣಿ ಜೋಳ ಚಿಪ್ಸ್ದ ತಿಂದೆ ಸಾಕಾತನು. ಇದು ಖಾರ ಇಜ್ಜಿನ ಭಾರಿ ಸ್ಟೈಲ್ ತಿಂತೀನದ ಮುಂಚಿದೆತ್ತನ ಆಯ್ಕೋರಿಯನ್ನ. ನೋಡಿ ಫ್ರೆಂಡ್ಸ್, ಇವನು ಎಡಿಟಿಂಗ್ ಮಾಡ್ತಿದ್ದೇನೆ. ಇವನಿಗೆ ಎಡಿಟಿಂಗ್ ಮಾಡೋದಂದರೆ ತುಂಬ ಇಷ್ಟ. ಇವನದೊಂದು ಪ್ಯಾಷನ್ ಸೈಡ್ ಅಂತ ಹೇಳಬೇಕು. ಒಳ್ಳೊಳ್ಳೆ ಎಡಿಟಿಂಗ್ ಮಾಡ್ತಾನೆ. ಸೊ ನಂದು ಯಾವಾಗಲೂ ಈ ಯೂಟ್ಯೂಬ್ ಚಾನಲ್ಗೆ ಇವನೇ ಎಡಿಟಿಂಗ್ ಮಾಡೋದು. ಈಗ ಅವನ ಕಾಲೇಜ್ ಸ್ಟಾರ್ಟ್ ಆದ ನಂತರ ಈಗ ನಾನೇ ಮಾಡ್ತಿದ್ದೇನೆ ಸಿಂಪಲ್. ನನ್ನ ಎಡಿಟಿಂಗ್ ನೋಡಿ ನಗ್ತಾನೆ ಅವನು, ಯಾಕಂದರೆ ಅವನು ಒಳ್ಳೆ ಎಡಿಟಿಂಗ್ ಮಾಡ್ತಾನೆ. ನನಗೆ ಅಷ್ಟು ಬರಲ್ಲ, ನಾನು ಸಿಂಪಲಾಗಿ ಎಡಿಟಿಂಗ್ ಮಾಡೋದು. ಅಂದರೆ ನನಗೆ ಅಷ್ಟು ಇವನಷ್ಟು ಇದಿಲ್ಲ. ಅಂದರೆ ಇವನಿಗೆ ಎಡಿಟಿಂಗ್ ಹುಚ್ಚಿದ್ರಿಂದ ಅವನು ಅದರಲ್ಲೇ ಇದು ಆಗಿದ್ದಾನೆ, ಅವನು ಎಕ್ಸಲೆಂಟ್ ಆಗಿದೆ. ನಮಗೆಲ್ಲ ನಾವೆಲ್ಲ ಸಿಂಪಲ್ ಎಡಿಟಿಂಗ್ ಮಾಡೋದು. ಫ್ರೆಂಡ್ಸ್, ನೀವು ಯಾರೆಲ್ಲ ನನ್ನದೊಂದು ವಿಡಿಯೋ ಇದೆ, ಅದು ಎಕ್ಸಲೆಂಟ್. ಇಷ್ಟರ ತನಕ ನನ್ನ ಅನಿಸಿಕೆ ಏನಂದರೆ, ಇಷ್ಟರ ತನಕ ಅದು ಯಾರು ಮಾಡಲಿಲ್ಲ ಅಂತ ಎಡಿಟಿಂಗ್. ನೋಡಿ, ಅಜ್ಜಿನ ಮರಣ ವೈರಲ್ ಅಂತೇಳಿ ಒಂದು ಕಾಮಿಡಿ ಫನ್ನಿ ಒಂದು ಕಾನ್ಸೆಪ್ಟ್ ಮಾಡಿದ್ದೆ. ಅದಕ್ಕೆ ಒಂದು ಯಾವ ರೀತಿಯಲ್ಲಿ ಇವನು ಎಡಿಟಿಂಗ್ ಮಾಡಿದ್ದಾನೆ ನೋಡಿ. ಅದು ಸೇಮ್ ನಾನೇ ಇನ್ನೊಂದು ಸೈಡಲ್ಲಿ ಆಯ್ಕದಾದ ಅನ್ಪಿನ್ಬಲ್ಲೆ ಕ್ಲೋನ್ ಅಂತ ಮಾಸ್ಕ್ ವಿಂಡೋ ಅಂತ ಹೇಳ್ತಾರೆ. ಒಂದು ಸೈಡಲ್ಲಿ ನಾನು, ಇನ್ನೊಂದು ಸೈಡಲ್ಲಿ ನನ್ನ ಅಜ್ಜಿ ಇದರಲ್ಲಿ ಮಾಡಿ ಒಳ್ಳೆ ಎಕ್ಸಲೆಂಟ್ ಆಗಿದೆ. ಎಡಿಟಿಂಗಲ್ಲಿ ಸೂಪರ್ ಇವನದು ಎಡಿಟಿಂಗ್. ಸೊ ಎಲ್ರಿಗೂ ಈ ಕಲೆ ಬರೋದಿಲ್ಲ ನೋಡಿ, ನನ್ನ ಮಗನಿಗೆ ಬಂದಿದೆ. ಹೆಚ್ಚು ಒಂದು 100% ಒಂದು 20% ಮಕ್ಕಳು ಎಕ್ಸಲೆಂಟ್ ಇರ್ತಾರೆ ನೋಡಿ. ಇನ್ನೊಂದು ನಾನು ಹೇಳ್ತೇನೆ, ಮಕ್ಕಳಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಉಂಟು ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಈಗ ಇವನಿಗೆ ಎಡಿಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಕಲಿಯೋದ್ರ ಜೊತೆಗೆ ಇವನು ಎಡಿಟಿಂಗಲ್ಲಿ ಕೂಡ ತುಂಬ ಇಂಟ್ರೆಸ್ಟ್ ತಗೊಳ್ತಿದ್ದಾನೆ. ಸೊ ನಾನು ಅವನಿಗೆ ಯಾವ್ದು ಇಂಟ್ರೆಸ್ಟ್ ಉಂಟು ಅದರಲ್ಲಿ ಮುಂದುವರಿಸಲಿಕ್ಕೆ ಹೇಳ್ತಾ ಇದ್ದೇನೆ. ಸೊ ಹಾಗಾಗಿ ಅವನು ಎಡಿಟಿಂಗ್ ಕೂಡ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಸೊ ಅದು ಅವನದ್ದು ಇಂಟ್ರೆಸ್ಟ್. ಈಗ ಸಣ್ಣವನಿಗೆ SSLC, ಸಣ್ಣವನಿಗೆ ಏನು ಇಂಟ್ರೆಸ್ಟ್ ಅಂತ ಇನ್ನೂ ಕೇಳಬೇಕು. ಕಲಿಯೋದ್ರಲ್ಲಿ ಸ್ವಲ್ಪ ಹಿಂದೆ ಇದ್ದಾನೆ. ಆದರೆ ಕಂಪ್ಯೂಟರ್ ಮ್ಯಾಟರಲ್ಲಿ ಅಂತ ಹೇಳಿದರೆ ನನ್ನಕ್ಕಿಂತ ಅದು ಹೇಳ್ತಾರಲ್ಲ ಮೇರಾ ಬಾಪ್ ಅಂತ ಹೇಳ್ತಾರಲ್ಲ, ಅದೇ ರೀತಿ ಅವನು ನನಗೆ ಕಲಿಸಿಕೊಡ್ತಾನೆ. ಈಗಿನ ಮಕ್ಕಳು ಎಲ್ಲರೂ, ಈಗಿನ ಜನ್ರೇಷನ್ ಆಗಿದೆ, ಆ ಮಕ್ಕಳಿಗೆ ಕಂಪ್ಯೂಟರ್ ಅಥವಾ ಮೊಬೈಲ್ ನಾಲೆಜ್ ಹೈ ಇರ್ತದೆ. ಸೊ ನನ್ನ ಸಣ್ಣ ಮಗ ನನಗೆ ಕಲಿಸ್ತಾನೆ, ಅಷ್ಟು ಎಕ್ಸಲೆಂಟ್ ಇದ್ದಾನೆ ಕಂಪ್ಯೂಟರಲ್ಲಿ. ಸೊ ಮಕ್ಕಳಿಗೆ ಯಾವುದು ಇಂಟ್ರೆಸ್ಟ್ ಉಂಟು ನೋಡಿ, ಅದೇ ಫೀಲ್ಡಲ್ಲಿ ಅವರಿಗೆ ಮಕ್ಕಳಿಗೆ ಸಪೋರ್ಟ್ ಮಾಡಿದರೆ ಖಂಡಿತ ಡೆಫಿನೆಟ್ಲಿ ಆಗಿ ಅವರು ಖಂಡಿತ ಮುಂದೆ ಬರ್ತಾರೆ. ಯಾಕಂದರೆ ಅವರ ಇಂಟ್ರೆಸ್ಟಿಗೆ ತಕ್ಕ ನಾವು ಇದು ಮಾಡಬೇಕು. ಇವನಿಗೆ ಎಡಿಟಿಂಗಲ್ಲಿ ಇಂಟ್ರೆಸ್ಟ್ ಇದೆ. ಕಲಿಯೋದ್ರ ಜೊತೆಗೆ ಈಗ ಡಿಗ್ರಿ ಮಾಡ್ತಿದ್ದೇನೆ BCom. ಅದೇ ಸೈಡ್ ಆಗಿ ಅವನು ಎಡಿಟಿಂಗಲ್ಲಿ ಇಂಟ್ರೆಸ್ಟ್ ಕೊಡ್ತಿದ್ದೇನೆ. ಸೊ ನಾನು ಅವನಿಗೆ ಅದಕ್ಕೆ ಕೂಡ ಸಪೋರ್ಟ್ ಮಾಡ್ತಿದ್ದೇನೆ. ಮಕ್ಕಳಿಗೆ ಯಾವ್ದು ಇಂಟ್ರೆಸ್ಟ್ ಉಂಟು ಅದು ನಾವು ಪೇರೆಂಟ್ಸ್ ನಾವು ಸಪೋರ್ಟ್ ಮಾಡಬೇಕು. ನೋಡು ಇವನಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಉಂಟು. ನಿಂಗೆ ವೈಟ್ ಇಂಟ್ರೆಸ್ಟ್ ಉಂಟು, ವೈಟ್ ಲಿಸ್ಟ್ ಇಜ್ಜಾ ಕಂಪ್ಯೂಟರ್ ಇಷ್ಟ ಉಂಟಾ ನೋಡಿ. ಅವನಿಗೆ ಕಂಪ್ಯೂಟರ್ ಇಷ್ಟ ಉಂಟದೆ. ಸೊ ಕಂಪ್ಯೂಟರಲ್ಲಿ ನನ್ನದು ಮೂಗಲ್ಲಿ ಇಳಿದುಂಟು. ಮೊನ್ನೆ ನಾನು ಜೋಳ ಚಿಪ್ಸಲ್ಲಿ ಮಾಡಿದ್ದೆಲ್ಲ, ಲಾಸ್ಟಿಗೆ ನಾನು ನೀರು ಕುಡಿಲಿಕ್ಕೆ ಓಡಿ ಹೋಗಿದ್ದೇನೆ. ಹಾಗೆ ಇವತ್ತು ಸಂಡೇ ಮನೇಲಿದ್ದಾರೆ. ಇವರು ರಿಲ್ಯಾಕ್ಸ್ ಆಗಿ ಕೂತ್ಕೊಂಡಿದ್ದಾರೆ. ಸಂಡೇ ಅಂದರೆ ಭಾರಿ ಖುಷಿ. ಒಂದು ಸಂಡೇ ಅಂದರೆ ಇವರಿಗೆ ಬೈಲಿಕ್ಕೆ ಸೇರ್ತದೆ. ನನಗೆ ಒಂದು ದಿನದಲ್ಲಿ ಒಂದು ಮಧ್ಯಾಹ್ನ ತನಕ ಬೈತಾರೆ. ಬೈದಂದರೆ ಇದು ಮಾಡೋದಲ್ಲ, ಒಂದು ಪ್ರೀತಿಯಲ್ಲಿ ಬೈದಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಬೈತಾರೆ. ನನ್ನ ಕಸಿನ್ ಬಂದು ಹೋದ್ರು ಊರಿಂದ. ನನಗೆ ತೆಂಗಿನಕಾಯಿ ಬಂದಿದೆ. ಹಾಗೆಯೇ ನನ್ನ ಕಸಿನ್ ಅಮ್ಮ ಒಂದು ಪಾಯಸ ಮತ್ತು ಒಂದು ಕೋಳಿ ಸುಕ್ಕ ಮಾಡಿ ಕಳಿಸಿದ್ದಾರೆ.
ಹಾಗಾಗಿ ಅವರು ನನ್ನ ಕಸಿನನ್ನು ನಿಲ್ಲಿಗೆ ಹೇಳಿದೆ ವೀಡಿಯೋಗೆ ಬನ್ನಿ ಅಂತೇಳಿ. ಅವರು ವೀಡಿಯೋಗೆ ನಿಲ್ಲಿಲ್ಲ. ಹಾಗೆ ನನಗೆ ಒಂದು ಸುಕ್ಕ ಮತ್ತು ನನಗೆ ಒಂದು ಅದೊಂದು ಪಾಯಸ ಕೊಟ್ಟು ಕಳಿಸಿದ್ದಾರೆ. ಅದು ಹೇಗೆ ಉಂಟಂತ ನೋಡಿ. ಚಿಕನ್ ಸುಕ್ಕ ಫೇವ್ರೇಟ್, ಊರಿದ ಅಲ್ಲಿದು ಒಳ್ಳೆಯದಾಗ್ತದೆ ಸುಕ್ಕ. ಹಾಗೆಯೇ ಪಾಯಸ ಕೊಟ್ಟು ಕಳಿಸಿದ್ದಾರೆ. ಈಗ ಊಟ ಮಾಡ್ತೇನೆ. ಸೂಪರ್ ಆಗಿದೆ, ಭಾರಿ ಟೇಸ್ಟ್ ಆಗಿದೆ ಸುಕ್ಕ. ಪಾಯಸ ಇನ್ನಷ್ಟು ಟೇಸ್ಟ್ ಮಾಡಬೇಕು. ಸೂಪರ್ ಟೇಸ್ಟ್. ನನಗೆ ಒಂದು ತೆಂಗಿನಕಾಯಿ ಬಂತು. ನಾನು ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡಲ್ಲ, ಜಾಸ್ತಿ ಮಸಾಲೆನೇ ಹಾಕಿ ಮಾಡೋದು. ಹಾಗಾಗಿ ನನಗೆ ಸ್ವಲ್ಪ ಸಾಕು ಅಂತ ಹೇಳಿದೆ, ಅದಕ್ಕೆ ಎಷ್ಟು ಕೊಟ್ಟು ಕಳಿಸಿದ್ದಾರೆ. ಊಟ ಎಲ್ಲ ಆಯಿತು. ಈಗ ಪಾಯಸದಿ ಮಸಾಲದಿ ಸೂಪರ್ ಆಗಿದೆ. ಕ್ಯಾಶ್ಯೂ ನಟ್ಸ್ ಹಾಕಿದ್ದಾರೆ, ಹಾಗೆಯೇ ದ್ರಾಕ್ಷಿ ಎಲ್ಲ ಹಾಕಿ ಸೂಪರ್ ಟೇಸ್ಟು. ಹಾಗೆಯೇ ಟೈಸನ್ ಸುಕ್ಕ ಕೂಡ ತಂದಿದ್ದರು. ನನ್ನ ಕಸಿನ್ಗೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು. ಯಾಕಂದರೆ ಅವರು ಕ್ಯಾಮ್ರಾ ಶೈ, ವೀಡಿಯೋಗೆ ಬರಲಿಕ್ಕೆ ಕೇಳಿಲ್ಲ ಅವರು. ಹಾಗಾಗಿ ನಾನು ಅವರದ್ದು ವೀಡಿಯೋ ಹಾಕಲಿಲ್ಲ. ಹಾಗೆಯೇ ನನಗೆ ತೆಂಗಿನಕಾಯಿ ತಂದಿದ್ದರು ಊರಿಂದ. ನಾನು ಜಾಸ್ತಿ ತೆಂಗಿನಕಾಯಿ ಯೂಸ್ ಮಾಡಲ್ಲ, ಜಾಸ್ತಿ ಮಸಾಲೆನೇ ಹಾಕೋದು. ಹಾಗಾಗಿ ನಾನು ಲೆಕ್ಕದೇ ತರಲಿಕ್ಕೆ ಹೇಳಿದೆ. ಹಾಗಾಗಿ ತೆಂಗಿನಕಾಯಿ, ಟೈಸನ್ ಸುಕ್ಕ ಮತ್ತು ನನ್ನ ಫೇವ್ರೆಟ್ ಪಾಯಸ ತಂದಿದ್ದರು. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಕಸಿನ್ಗೆ. ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಓಕೆ, ನಿಮ್ಮೆಲ್ಲರ ಸಹಕಾರ ಹೀಗೇ ಇರಲಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಬಾಯ್.